ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಳೆದ 5-6 ದಿನಗಳಿಂದ ಮಳೆ ಸುರಿದ ಪರಿಣಾಮ ಹಲವೆಡೆ ಹಾನಿ ಸಂಭವಿಸಿದೆ. ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲೂ ಮಳೆಯಿಂದಾಗಿ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ. ನಗರದ ದೇರೆಬೆಲ್ನ ವಾರ್ಡ್ನ ಆಕಾಶ ಭವನದಲ್ಲಿ ಗುಡ್ಡ ಕುಸಿತ ಪ್ರದೇಶಕ್ಕೆ ಮೇಯರ್ ಪ್ರೇಮಾನಂದ ಶೆಟ್ಟಿ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ವೇಳೆ ಮಾತನಾಡಿದ ಮೇಯರ್ ಅವರು ಪಾಲಿಕೆ ವ್ಯಾಪ್ತಿಯಲ್ಲಿ ಮಳೆಯಿಂದ ಸಾಕಷ್ಟು ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ. ಈಗಾಗಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಅನಾಹುತ ಸಂಭವಿಸಿರುವ ಕುರಿತು ವರದಿ ಕೊಡಬೇಕೆಂದು ಸೂಚನೆಯನ್ನ ಕೊಡಲಾಗಿದೆ ಎಂದು ಅವರು ಹೇಳಿದರು. ಕಳೆದ 5-6 ದಿವಸದ ನಿರಂತರ ಮಳೆಯಿಂದಾಗಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸಾಕಷ್ಟು ವಾರ್ಡ್ಗಳಲ್ಲಿ ವಿಶೇಷವಾಗಿ ಎತ್ತರ ಪ್ರದೇಶಗಳಲ್ಲಿ ಗುಡ್ಡ ಕುಸಿತ ಈ ರೀತಿಯ ನಮ್ಮ ತಡೆಗೋಡೆ ಕುಸಿತಗಳು ಆಗಿರುವಂಥದ್ದು ತುಂಬ ಕಡೆಯಲ್ಲಿ ಆಗಿರುವಂಥದ್ದು. ಈ ರೀತಿಯ ಅನಾಹುತಗಳು ಈ ರೀತಿಯ ಮಳೆ ಹಾನಿ ಸಾಕಷ್ಟು ಭಾಗಗಳಲ್ಲಿ ಆಗಿದೆ. ಕೆಲವೊಂದು ತಗ್ಗು ಪ್ರದೇಶಗಳಲ್ಲಿ ನೀರು ನಿಲುಗಡೆ ಈ ರೀತಿಯ ಸಾಕಷ್ಟು ತೊಂದರೆಗಳು ತೊಡಕುಗಳಾಗಿದೆ. ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡ ಎಲ್ಲರಲ್ಲಿ ಕೂಡ ನಾನು ಈಗಾಗಲೇ ಸೂಚನೆಯನ್ನು ನೀಡಿದ್ದೇನೆ. ತಕ್ಷಣ ತಮ್ಮ ತಮ್ಮ ವ್ಯಾಪ್ತಿಯಲ್ಲಿ ತಾವು ಕಾರ್ಯನಿರ್ವಹಿಸುತ್ತಿರುವಂತಹ ಪ್ರದೇಶಗಳಲ್ಲಿ ಈ ರೀತಿಯ ಅನಾಹುತಗಳಾಗಿದ್ದರೆ, ತೊಂದರೆಗಳಾಗಿದ್ದರೆ, ಹಾನಿಗಳಾಗಿದ್ದರೆ ಅದರ ವರದಿಯನ್ನು ತಯಾರು ಮಾಡಬೇಕು. ಮತ್ತು ಆಯುಕ್ತರಿಗೂ ಕೂಡ ಅದರ ಗಮನಕ್ಕೆ ತರಬೇಕು. ಈ ವೇಳೆ ಸ್ಥಳೀಯ ಪಾಲಿಕೆಯ ಸದಸ್ಯೆ ರಜನಿ ಕೋಟ್ಯಾನ್ ಉಪಸ್ಥಿತರಿದ್ದರು.